ನಗರದ ಬಹುತೇಕ ರಸ್ತೆಗಳು ಹಾಳಾಗಿದ್ದು ಸಂಚಾರಕ್ಕೆ ಅಯೋಗ್ಯವಾಗಿವೆ. ಈ ಮಧ್ಯೆ ಡಿಸೆಂಬರ್ ತಿಂಗಳಲ್ಲೂ ಮಳೆ ಸುರಿಯುತ್ತಿದ್ದು ರಸ್ತೆ ರಿಪೇರಿಗೂ ತೊಡಕಾಗಿದೆ. ಇದೇ ವೇಳೆ ಪುಟಾಣಿ ವಿದ್ಯಾರ್ಥಿಯೊಬ್ಬ ನಗರಸಭೆ ಆಯುಕ್ತರಿಗೆ ದೂರು ನೀಡಿದ್ದು ನಮ್ಮ ಶಾಲೆಯ ರಸ್ತೆ ಸರಿಯಿಲ್ಲ, ಸರಿಪಡಿಸಿ ಎಂದು ಕೇಳಿಕೊಂಡಿದ್ದಾರೆ. ನಗರಸಭೆ ಆಯುಕ್ತರಿಗೆ ಮುಕುಂದ ಕೃಪಾ ಶಾಲೆಯ ಪುಟಾಣಿ ವಿದ್ಯಾರ್ಥಿ ತನ್ಮಯ್ ಕಾಮತ್ ರಸ್ತೆಯನ್ನು ಶೀಘ್ರವಾಗಿ ಸರಿಪಡಿಸುವಂತೆ ತನ್ನದೇ ಮಾತಿನಲ್ಲಿ ಮನವಿ ಮಾಡಿಕೊಂಡಿದ್ದಾನೆ. ಬಾಲಕನ ಮುಗ್ಧ ಮಾತನ್ನ ಆಲಿಸಿದ ಆಯುಕ್ತರು ಸರಿಪಡಿಸುವ ಭರವಸೆ ನೀಡಿದ್ದಾರೆ. ಯಾರು ಬಿದ್ದಿಲ್ವಲ್ಲ, ನೀ ಬಿದ್ದಿದ್ಯಾ? ರಸ್ತೆಗೆ ಬಿದ್ದಿದ್ಯಾ? ರಸ್ತೆಗೆ ಗಾಯ ಆಗಿಲ್ವಲ್ಲ? ರೋಡ್ ಸರಿ ಇಲ್ಲ. ಹೌದಾ? ಏನ್ ಮಾಡ್ಬೇಕು ನಾವು? ಹೋಗ್ಬೇಕು ಗಾಡಿ ಮಣ. ಏನ್ ಮಾಡ್ಬೇಕು? ರಸ್ತೆ ಸರಿ ಮಾಡಿ ರೋಡ್ ಸರಿ ಮಾಡಿ ಕೊಡಿ ಮಣ. ಹೌದಾ? ಬೇರೆ ಸ್ಕೂಲಿಗೆ ಹಚ್ಬಿಡಲ್ಲ, ರೋಡ್ ಎಲ್ಲಿ ಸರಿ ಇದೆ ಅಲ್ಲಿ. ಅದೇ ಸ್ಕೂಲೇ ಬೇಕಾ? ಅದೇ ಸ್ಕೂಲೇ ಬೇಕಾ? ಅದೇ ಸ್ಕೂಲೇ ಬೇಕಾ? ಹೌದಾ? ನೀ ಆರಾಮಿದೆಯಲ್ವ? ಯಾಕೆ ಬೇಕು? ನೀ ಬಿದ್ದಿದ್ರೆ ನಾನು ಮಾಡ್ತಿದ್ದೆ. ಯಾರು ಬೀಳಬಾರ್ದು ಮಾಡ್ತಾರೆ. ಹೌದಾ? ಆಯ್ತು. ಎಷ್ಟನೇ ಸ್ಕೂಲ್, ಎಷ್ಟನೇ ಕ್ಲಾಸು? ಸ್ಟ್ಯಾಂಡರ್ಡ್, ಎಷ್ಟನೇ ಸ್ಟ್ಯಾಂಡರ್ಡ್ ಇದೆ? ಡೇ ಕೇರ್ ಮಣ, 3 ವರ್ಷ. ಇನ್ನೂ ಪ್ರೀ ನರ್ಸರಿ ಇದೆ ಅಲ್ವೇ? ಏನಾಗ್ತೀಯ ಮುಂದೆ ದೊಡ್ಡವನಾಗಿ? ಏನಾಗ್ತೀಯ ನೀನು? ಮುಗಿ ಆಗ್ತೀಯಾ? ಮೊನ್ನೆ ಬಂದಿದ್ದಾಗ ಇದ್ಯಾ ರೋಡ್ ಶೋ ಇದ್ದಲ್ಲಿ? ನೋಡ್ದಾ? ಮಾತಾಡಿದ್ಯಾ? ಇವನಿಲ್ಲದ ಆದ್ರೆ ಮಾತಾಡ್ಸಿಲ್ಲ.